महाकरदलकरकृष्णाभ्यां नमः ओम तं प्रत्याय नेत्रत्राण ओम महाकर ओम अस्त्राय भट सरस्वतीर्गन्धः ओम तं सरस्वती ओम वागीश्वरी जविद्वये प्रतीतदीने भक्तस्य नमोदया त्रिपुरेत्वा वयं प्रभो नारायणस्य सुब्रह्मण्यं कृपया भक्तवत्सले ओम ततमाना मात्राजन्ति त्रस्तांतर वेदने पत्नी सिद्धापत मनोराम हरि समर्पयामि आदित्यवर्णे तपदोति जातो प्रतिस्तवा वृक्षोदविद्वः तस्य बलान्त विदानो दन्तमायान्तरायाश्च भाया लक्ष्मी स्नानं समर्पयामि स्नानकाले आपो ओम पद्माक्षी नमः ओम पद्मवक्त्राय नमः ओम शिवानुजाय नमः ओम पुस्तकहस्ताय नमः ओम ज्ञानमुद्राय नमः ओम रमाय नमः ओम कामरूपिण्ये नमः ओम महाविद्याय नमः ओम महापादकनाशिन्ये नमः ओम महाश्रयाय नमः ओम मालिन्ये नमः ओम महाभोगाय नमः ओम महाभुजाय नमः ओम महामायाय नमः ओम महोत्साहाय नमः ओम दिव्यांगे नमः ओम सुरवन्दिताय नमः ओम महाकाण्ये नमः ओम महापाद ಎಲ್ಲ ಮಂಗಳಾರತಿ ತಗೊಳ್ಳಿ. ರಾಜಿಮಾಂ ಕೃಪೆಯಾ ದೇವ ಶರಣಾಗತವತ್ಸಲಾನ್ಯರಾಜನಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾದಾರುಣ್ಯರಾಧೀನ ರಕ್ಷ ರಕ್ಷ ಈಶ್ವರೀ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯೇತ ದಾನೇನ
अस्माकं सर्वेषां महाजनानां क्षेमस्थैर्याय आरोग्यैश्वर्याभिवृद्ध्यर्थं धर्म अर्थ काम मोक्ष चतुर्विध पुण्यप्रजात प्रतिष्ठापन पूजाराधनेन भगवान् सरस्वती देवी मूर्ति प्रियता प्रीतो भवतु तत्सत् हरे कृष्णार्पणमस्तु। मंगल्ये शिवे सर्वार्थ साधिके शरण्ये त्र्यंबके गौरी ನಾರಾಯಣಿ ನಮೋಸ್ತುತೇ। ಎಲ್ಲ ನಿಮ್ಮ ಕುಲದೇವರನ್ನು, ಅದೇ ಪ್ರಕಾರ ಇಲ್ಲಿಯ ಗ್ರಾಮ ದೇವರಾದಂತಹ ಸೋಮನಾಥೇಶ್ವರ ದೇವರನ್ನು, ಹಾಗೆ ಸ್ಥಳೀಯ ನಮ್ಮ ಇಷ್ಟ ದೇವರಾದಂತಹ ಲಕ್ಷ್ಮೀ ನರಸಿಂಹ ದೇವರನ್ನು, ವೆಂಕಟರಮಣ ದೇವರನ್ನು, ಹಾಗೆ ಇಲ್ಲಿ ನಂಬಿಕೊಂಡು ಬಂದಂತ ಎಲ್ಲ ನಾಗದೇವರನ್ನು, ದೈವಗಳನ್ನು, ನೀವು ನಂಬಿಕೊಂಡು ಬಂದಂತ ಎಲ್ಲ ನಿಮ್ಮ ಇಷ್ಟ ದೇವರನ್ನು, ಗ್ರಾಮ ದೇವರನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿನ ನಾವು ಪ್ರತಿಷ್ಠಾಪನೆ ಮಾಡಿದಂತಹ ತಾಯಿ ಸ್ವರೂಪಿಯಾದಂತಹ ಆ ಸರಸ್ವತಿ ದೇವಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡೋದು. ಜನ್ಮ ಸಾಫಲ್ಯಂ ಕೇವಲಂ ಧರ್ಮ ಸಾಧನ ಅಂತ ಹೇಳಿದ ಪ್ರಕಾರ ಈ ಮನುಷ್ಯ ಜನ್ಮ ನಮಗೆ ಸಿಗ್ಬೇಕಾದ್ರೆ 84 ಲಕ್ಷ ಜೀವಯೋನಿಯಲ್ಲಿ ನಾವು ಹುಟ್ಟಿ ಬಂದು ಕಡೆಯದಾಗಿ ಸಿಗುವಂತಹ ಒಂದು ಜನ್ಮ ಹೇಳಿದ್ರೆ ಮನುಷ್ಯ ಜನ್ಮ. ಹೇಳುವಾಗ ಆಹಾರ ನಿದ್ರಾ ಭಯ ಮೈಥುನಾನಿ ಏತಸ್ಸಮಾನ ಪಶುಭಿರ್ನರಾಣ. ಆಹಾರ ನಿದ್ರಾ ಭಯ ಮೈಥುನ ಇದೆಲ್ಲ ಪ್ರಾಣಿಗಳು ಮನುಷ್ಯರು ಮಾಡ್ತಾರೆ. ಆದ್ರೆ ವಿಶೇಷವಾಗಿ ದೇವರು ನಮಗೊಂದು ಅನುಗ್ರಹ ಮಾಡಿದ್ದಾರೆ ಹೇಳಿದ್ರೆ ಒಂದು ಜ್ಞಾನ, ಒಂದು ಬುದ್ಧಿ, ವಿವೇಕ ಇದೆಲ್ಲ ದೇವರು ನಮ್ಗೆ ಅನುಗ್ರಹ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಒಂದು ದೇವರ ಆರಾಧನೆ ಮಾಡ್ಲಿಕ್ಕೆ ವಿಶೇಷವಾಗಿ ಒಂದು ಸಿಗುವಂತಹ ಜನ್ಮ ಹೇಳಿದ್ರೆ ಮನುಷ್ಯ ಜನ್ಮ. ಹೇಳುವಾಗ ಮನುಷ್ಯ ಜನ್ಮ ಸಿಕ್ಕಿದಾಗ ನಾವು ಸುಮ್ಮನೆ ಪ್ರಾಣಿಗಳ ತರನೇ ನಾವು ಜೀವನ ಮಾಡಿದ್ರೆ ಏನು ಪ್ರಯೋಜನ ಆಗುದಿಲ್ಲ. ಹೇಳುವಾಗ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಾದ್ರೆ ಕೇವಲಂ ಧರ್ಮ ಸಾಧನ, ಏನು ನಾವು ಧಾರ್ಮಿಕ ಕಾರ್ಯಕ್ರಮಗಳು, ದೇವತಾ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಚಯನ ಮಾಡಿಕೊಂಡು ಈ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡಬೇಕು. ಅದೇ ಪ್ರಕಾರ ಉಳ್ಳಾಲ ಕ್ಷೇತ್ರ ಅಂತ ಹೇಳಿದ್ರೆ ಹಿಂದಿನಿಂದ ಕೂಡ ಒಂದು ದೊಡ್ಡ ಕೀರ್ತಿಯನ್ನ ಪಡೆದಂತ ಒಂದು ಊರಿದು. ಹೇಳುವಾಗ ಈ ಉಳ್ಳಾಲೂರಿನಲ್ಲಿ ಇಡೀ ನಮ್ಮ ಸಾರ್ವಜನಿಕರು ಒಟ್ಟಾಗಿ ನಮಗೆ ಒಂದು ನವರಾತ್ರಿಯ ಸಮಯದಲ್ಲಿ ಒಂದು ಸರಸ್ವತಿ ದೇವಿಯ, ಶಾರದಾ ಮಾತೆಯ ಒಂದು ಪೂಜೆ ಆಗ್ಬೇಕು, ಹಾಗೆ ಅವಳ ಅನುಗ್ರಹ ನಮ್ಗೆ ಆಗ್ಬೇಕು ಅಂತ ನಮ್ಮ ಹಿರಿಯರು ಆ ಸಮಯದಲ್ಲಿ ವಿಶೇಷವಾಗಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅವಳ ಆರಾಧನೆ ಮಾಡಿಕೊಂಡು ಬಂದ್ರಿ. ಅದರ ನಂತರ ನಮ್ಮ ಇದಕ್ಕೆ ಬಂದ ಮೇಲೆ ನಮ್ಮ ಅವಧಿಯಲ್ಲಿ ನಾವು ಕೂಡ ತಾಯಿಯನ್ನು ಹಿಂದೆಗಿಂತ ವಿಜೃಂಭಣೆಯಿಂದ ಅವಳ ಆರಾಧನೆ ನಾವು ಇಷ್ಟವರೆಗೆ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಈ ವರ್ಷ ಕೂಡ ಈ ವಿಶ್ವಾವಸು ಸಂವತ್ಸರದ ಈ ಬರುವಂತ ಆಶ್ವಜ ಮಾಸದಲ್ಲಿ ಬರುವಂತ ಇವತ್ತು ಮೂಲಾ ನಕ್ಷತ್ರದಿಂದ ಪ್ರಾರಂಭ ಆಗಿಕೊಂಡು ವಿಜಯದಶಮಿ ಪರ್ಯಂತ ಆಗುವಂತ ಅವಳ 4 ದಿನದ ಪೂಜಾ ಕಾರ್ಯಕ್ರಮ ಇದೆ. ಈ ಎಲ್ಲ ಕಾರ್ಯಕ್ರಮಗಳು ಇವತ್ತು ಅವಳನ್ನ ಪ್ರತಿಷ್ಠಾಪನೆ ಮಾಡಿ ಇನ್ನು ಮುಂದಕ್ಕೆ ಇಲ್ಲಿ ತುಂಬಾ ಭಕ್ತ ಮಹಾಜನರು ವರ್ಷದಿಂದ ವರ್ಷಕ್ಕೆ ಅವರವರ ಏನೋ ಕಷ್ಟಗಳನ್ನ, ಕಾರ್ಪಣ್ಯಗಳನ್ನ ಅವಳ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಏನೋ ಒಂದು ಅವಳಿಗೆ ಹರಕೆ ಹೇಳ್ತಾಳೆ. ಆ ಹರಕೆ ಹೇಳಿದ್ದ ಅವಳ ಅನುಗ್ರಹದಿಂದ ಅವರ ಎಲ್ಲ ಕಾರ್ಯಗಳು, ಮನಸಾಭಿಷ್ಟಗಳು ಸಿದ್ಧಿಯಾಗಿ ಪ್ರತಿ ವರ್ಷ ಕೂಡ ನಮ್ಮ ಕಾರ್ಯ ಆಯ್ತು, ಅವಳಿಗೆ ಪ್ರಾರ್ಥನೆ ಮಾಡಿದ್ರಿಂದ ಅವಳು ನಮ್ಗೆ ಅನುಗ್ರಹ ಮಾಡಿದ್ದು ಅಂತ ಪ್ರತಿ ವರ್ಷ ಕೂಡ ಭಕ್ತ ಮಹಾಜನರು ಬಂದು ಅವಳ ಸನ್ನಿಧಾನದಲ್ಲಿ ಸೇವೆ ಮಾಡ್ತಾರೆ. ಆ ಪ್ರಕಾರ ಈ ವರ್ಷ ಕೂಡ ಅವಳನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದುಂಟು. ಇನ್ನು ನಡೆಯುವಂತ ಎಲ್ಲ ಪೂಜಾ ಕಾರ್ಯಕ್ರಮಗಳಿರ್ಬೋದು, ಹೋಮ ಹವನಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳು ಅವಳ ಅನುಗ್ರಹದಿಂದ ನಿರ್ವಿಘ್ನವಾಗಿ ಆಗ್ಬೇಕು. ಹಾಗೆ ಇಡೀ ಉಳ್ಳಾಲ ಪೇಟೆಗೆ ಅವಳ ಪರಿಪೂರ್ಣ ಅನುಗ್ರಹ ಆಗ್ಬೇಕು. ಈ ಪೇಟೆಯಲ್ಲಿ ಹಾಗೂ ಇಡೀ ಭಾರತ ದೇಶದಲ್ಲಿ ಯಾರ್ಯಾರು ವಾಸ ಮಾಡಿಕೊಂಡಿದ್ದೀರೋ ಪ್ರತಿಯೊಬ್ಬರಿಗೆ ಕೂಡ ಒಳ್ಳೆ ಆಯುಷ್ಯ, ಆರೋಗ್ಯ, ಸುಖ ಶಾಂತಿಯನ್ನು ಅನುಗ್ರಹ ಮಾಡಬೇಕು. ಹಾಗೆ ನಮ್ಮ ಹಿಂದೂ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಐಕ್ಯಮತ್ಯದಿಂದ ಆ ದೇವರ ಸೇವೆ ಮಾಡುವಂತ ಭಾಗ್ಯ, ಎಲ್ರಿಗೂ ಒಳ್ಳೆ ಆಯುಷ್ಯ, ಆರೋಗ್ಯ, ಒಳ್ಳೆ ಒಗ್ಗಟ್ಟು, ಪ್ರೀತಿ, ವಿಶ್ವಾಸ ಅನುಗ್ರಹ ಮಾಡಿಕೊಡ್ಬೇಕು. ಹಾಗೆ ಇಲ್ಲಿ ತುಂಬಾ ಜನ ಕಾರ್ಯಕರ್ತರು ತಮ್ಮ ಎಲ್ಲ ಕೆಲಸಗಳನ್ನ ದೂರ ಇಟ್ಟು ನಮ್ಗೆ ದೇವರ ಅನುಗ್ರಹ ಆಗ್ಬೇಕಂತ ಇಲ್ಲಿ 4 ದಿನ ಪರ್ಯಂತ ಕಾಯ ವಾಚ ಮನಸ ತುಂಬಾ ಅವಳ ಸೇವೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಹಾಗೆ ಭಕ್ತ ಮಹಾಜನರಿಗೂ ಆಡಳಿತ ಮಂಡಳಿಗರಿಗೂ ಎಲ್ಲರಿಗೂ ಆ ತಾಯಿಯ ಪರಿಪೂರ್ಣ ಅನುಗ್ರಹ ಆಗ್ಬೇಕು. ವಿಶೇಷವಾಗಿ ಸರಸ್ವತಿ ಹೇಳಿದ್ರೆ ಜ್ಞಾನವನ್ನ, ವಿದ್ಯೆಯನ್ನ ಕೊಡುವಂತಹ ತಾಯಿ. ಅವಳ ಅನುಗ್ರಹದಿಂದ ನಮಗೆ ಆಯಾ ಸಮಯಕ್ಕೆ ಬೇಕಾದಂತಹ ಸದ್ಬುದ್ಧಿ, ಹಾಗೆ ಸದ್ವಿಚಾರ, ಹಾಗೆ ಸಜ್ಞಾನ ಆ ತಾಯಿ ಅನುಗ್ರಹ ಮಾಡಿಕೊಟ್ಟು ಅವಳ ಆರಾಧನೆ ಮಾಡಿದ್ರಿಂದ ನಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸಮಸ್ತ ದೋಷ ಪರಿಹಾರ ಆಗಿ ಅವಳ ಅನುಗ್ರಹದಿಂದ ನಮ್ಗೆಲ್ರಿಗೂ ಒಳ್ಳೆ ವಿದ್ಯಾ, ಬುದ್ಧಿ, ಆಯುರಾರೋಗ್ಯ, ನಾವು ಮಾಡುವಂತಹ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಯಶಸ್ಸು, ಕೀರ್ತಿ, ಅಭಿವೃದ್ಧಿ, ಮನೆಯಲ್ಲಿ ಸುಖ ಶಾಂತಿ. ಹಾಗೆ ವಿಶೇಷವಾಗಿ ಇಲ್ಲಿ ತುಂಬಾ ಜನ ಈ ಪೇಟೆಯಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ವಿದ್ಯಾ, ಬುದ್ಧಿ, ಆಯುಷ್ಯ, ಆರೋಗ್ಯ, ಅವರ ಭವಿಷ್ಯ ಜೀವನವನ್ನು ಉಜ್ವಲ ಮಾಡಿಕೊಡಬೇಕು. ಹಾಗೆ ಇಲ್ಲಿ ತುಂಬಾ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತದೆ. ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಿಂದ ಪ್ರಾರಂಭ ಆಗ್ತದೆ ಅಲ್ವಾ? ಆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಅವಳ ಅನುಗ್ರಹದಿಂದ ವಿಜೃಂಭಣೆಯಿಂದಾಗಿ ಪ್ರತಿಯೊಬ್ಬ ಭಕ್ತ ಮಹಾಜನರು ಅವಳ ಸನ್ನಿಧಾನದಲ್ಲಿ ಬಂದು
ಎರಡು ಕೈ ಜೋಡಿಸಿ ಭಕ್ತಿಯಿಂದ ಅವರವರ ಏನೋ ಕಷ್ಟಗಳನ್ನ ಅಥವಾ ಏನೋ ಪ್ರಾರ್ಥನೆಗಳನ್ನ ಅವಳ ಚರಣಕಮಲದಲ್ಲಿಟ್ಟಲ್ಲಿ ಎಲ್ಲ ಪ್ರಾರ್ಥನೆಯನ್ನ ಆ ತಾಯಿ ಸ್ವೀಕಾರ ಮಾಡಿಕೊಟ್ಟು ಅವರವರ ಮನಸಾಭೀಷ್ಟಗಳನ್ನು ಸಿದ್ಧಿ ಮಾಡಿಕೊಟ್ಟು ಅವಳ ಯಾವುದೊಂದು ಸಾನ್ನಿಧ್ಯದ ಕೀರ್ತಿಯನ್ನ ಇನ್ನೂ ಕೂಡ ವೃದ್ಧಿ ಮಾಡಿಕೊಟ್ಟು ಆ ತಾಯಿಯ ಸನ್ನಿಧಾನದಲ್ಲಿ ಹೋಗಿ ನಮಗೆ ಪ್ರಾರ್ಥನೆ ಮಾಡಿದ್ರೆ ಅವಳು ಎಲ್ಲ ನಮ್ಮ ಮನಸಾಭೀಷ್ಟಗಳನ್ನು ಸಿದ್ಧಿ ಮಾಡಿ ಕೊಡ್ತಾಳೆ ಹೇಳುವಂತಹ ಒಂದು ವಿಶ್ವಾಸ ಇನ್ನೂ ಕೂಡ ವೃದ್ಧಿ ಮಾಡಿಕೊಟ್ಟು ನಮ್ಗೆಲ್ರಿಗೂ ಆ ತಾಯಿಯ ಪರಿಪೂರ್ಣ ಅನುಗ್ರಹದಿಂದ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಷ್ಟೇ. ತಥಾಸ್ತು. बोलो भारत माता की जय। ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೇ. ನಿಮಗೆ ಒಂದು ಯೋಗ ಭಾಗ್ಯವನ್ನು ಆ ಶಾರದಾ ಮಾತೆ ಮಾಡಿದ್ದಾರೆ. ಇವತ್ತಿನ ದಿವಸ ಪ್ರತಿಷ್ಠಾಪನೆ ಆದ ಮೇಲೆ ಒಂದು ದೀಪ ಪ್ರತಿಷ್ಠಾಪನೆ ಮಾಡುವಂತಹ ಯೋಗ ಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟಿದ್ದಾರೆ. ಆ ಶಾರದಾ ಮಾತೆ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿ ಸಮಾಧಾನವನ್ನು ಕೊಟ್ಟು ಇವತ್ತಿನ ದಿವಸ ಆ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ಆ ದೀಪ ಪ್ರಜ್ವಾಲನೆ ಮಾಡಿ ಆ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ನೀವು ಭೇಟಿ ನಿಂತ ಎಲ್ಲ ನೆರವೇರಿಸಿಕೊಳ್ಳಬೇಕು. ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿ ಸಮಾಧಾನವನ್ನು ಕೊಡಬೇಕು. ನೀವು ಮಾಡಿದಂಥ ವ್ಯವಹಾರ ಉಚಿತಗಳನ್ನು ಮಾಡಿಬಿಟ್ಟು ಆ ಶಾರದಾ ಮಾತು ಆ ಶಾರದೋತ್ಸವದಲ್ಲಿ ಬಂದು ಆ ಶಾರದಾ ಮಾತೆಯ ಸನ್ನಿಧಿಯಲ್ಲಿ ಸೇವೆ ಮಾಡುವಂಥ ಭಾಗ್ಯವನ್ನು ಆ ಶಾರದಾ ಮಾತೆ ನಿಮ್ಮ ಕುಟುಂಬಕ್ಕೆ ಪ್ರಾಪ್ತಿ ಮಾಡಿಕೊಂಡು ಇವತ್ತಿನ ದಿವಸ ಆ ಶಾರದಾ ಮಾತೆ ಪ್ರತಿಷ್ಠೆ ಆದ ಕೂಡಲೇ ಒಂದು ದೀಪ ಪ್ರಜ್ವಲನ ಮಾಡುವಂಥ ವಯೋಗ ಭಾಗ್ಯ. ಅದೇ ಪ್ರಕಾರ ಆ ಶ್ರದ್ಧೆಯಿಂದ ಮಾಡಿದಂಥ ಈ ದೀಪ ಪ್ರಜ್ವಲನೆ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲಿ ಬೆಳಕನ್ನು ದೇವರ ಅನುಗ್ರಹಿತ ಮಾಡಿಕೊಡಲಿ. ಹಾಗೂ ಶಾರದಾ ಮಾತೆ ಪರಿಪೂರ್ಣ ಅನುಗ್ರಹದಿಂದ ನಿಮ್ಮ ಎಲ್ಲ ಇಷ್ಟಾರ್ಥವನ್ನು ಪರಿಪೂರ್ಣದಲ್ಲಿ ನಡೆಸಿಕೊಟ್ಟು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕೊಟ್ಟು ಶಾರದಾ ಮಾತೆಯಲ್ಲಿ ಪರಿಪೂರ್ಣ ಅನುಗ್ರಹದಿಂದ ನಿಮ್ಮ ಕುಟುಂಬವನ್ನು ಪೂರ್ಣ ರಕ್ಷಣೆ ಮಾಡಿ ಉತ್ತರೋತ್ತರ ಜೀವನಕ್ಕೆ ಸುಖ ಮಾಡಿಕೊಂಡು ಪ್ರಾರ್ಥನೆ ಆ ಪ್ರೀತಿಯಿಂದ ಇಲ್ಲಿ ಬಂದು ಆ ತಾಯಿಯ ಸೇವೆ ಮಾಡ್ತೀರಿ. ಹಾಗೆ ವಿಶೇಷವಾಗಿ ತಾಯಿಗೆ ಪಟ್ಟೆ ಸೀರೆ ಕೂಡ ಪಾವತಿ ಮಾಡಿದ್ದುಂಟು. ಮಾಡಿದಂಥ ಸೇವೆಯಿಂದ ಆ ತಾಯಿ ಸಂತೋಷಳಾಗಿ ಈ ಸೀರೆಯನ್ನು ಅವಳಿಗೆ ಉಡಿಸಿದಲ್ಲಿ ಅವಳ ವಿಶೇಷವಾದ ಒಂದು ಅನುಗ್ರಹ ಇಡೀ ನಿಮ್ಮ ಮಹಿಳಾ ಮಂಡಳಿಗೆ ಪ್ರಾಪ್ತಿಯಾಗಿ ನಿಮ್ಮೆಲ್ಲರ ಸೌಭಾಗ್ಯ ರಕ್ಷಣೆ ಮಾಡಿಕೊಟ್ಟು ನಿಮ್ಮ ಕೊಟ್ಟಂತ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಆಯುಷ ಆರೋಗ್ಯ ನಿಮ್ಮ ಯಜಮಾನರು ಮಾಡುವಂತಹ ವ್ಯವಹಾರೋದ್ಯೋಗದಲ್ಲಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಹಾಗೆ ನಿಮ್ಗೆಲ್ಲರಿಗೂ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಐಕ್ಯಮತ್ಯ ವೃದ್ಧಿ ಮಾಡಿ ಇನ್ನು ಮುಂದಕ್ಕೆ ಕೂಡ ಅವಳ ವಿಶೇಷವಾಗಿ ಸೇವೆ ಮಾಡುವ ಭಾಗ್ಯ ಕೊಟ್ಟು ಆ ತಾಯಿ ಉತ್ತರೋತ್ತರ ಅಭಿವೃದ್ಧಿ ಮಾಡಿಕೊಡ್ಲಿ ಅಂತ ದೇವರಲ್ಲಿ ಭಾರತ್ ಮಾತಾ ಕಿ ಜೈ. ಮಾಡಿ ತಾಯಿ ಒಳ್ಳೆದು ಇಲ್ಲುಂಟು ಗಂಧ ಪ್ರತಿಷ್ಠಾಪನೆಯ ಮೊದಲ ದಿನದಂದು ಆ ತಾಯಿಗೆ ಉಳಿಸುವಂತಹ ಸೀರೆಯನ್ನು ಮಾಡಿಕೊಂಡು
ಹಾಗೆ ಲೈಟಿಂಗ್ ಕೂಡ ನಿಮ್ದೆ ತಾಯಿಯ ಒಂದು ಉತ್ಸವ ಕೊಟ್ಟು ಈ ಕಾರ್ಯಕ್ರಮ ಒಂದು ವಿಜೃಂಭಣೆಯಿಂದ ಆಗುವ ಹಾಗೆ ಅದರ ಲೈಟಿಂಗ್ ವ್ಯವಸ್ಥೆ ಎಲ್ಲ ನೀವು ನೋಡ್ಕೊಳ್ತಾ ಇದ್ದೀರಿ. ಆ ಪ್ರಕಾರ ತಾಯಿಯ ಅನುಗ್ರಹದಿಂದ ಎಲೆಕ್ಟ್ರಿಕಲ್ ಒಳ್ಳೆ ನೋಡಿ ತಾಯಿಯ ಹೆಸರಲ್ಲೇ ಅಲ್ವಾ ಎಲೆಕ್ಟ್ರಿಕಲ್ ಶಾರದಾ ಎಲೆಕ್ಟ್ರಿಕಲ್ ಅಂತ ಇಟ್ಟಿದ್ದೀರಿ. ನಿಮ್ಮ ವ್ಯವಹಾರ ಯಾವುದು ಗೊತ್ತು ಒಳ್ಳೆ ಮಾಡಿದಂತಹ ಸೇವೆಯನ್ನು ರಕ್ಷಣೆ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಕೂಡ ಒಳ್ಳೆ ಬೆಳಕನ್ನ ದೇವರ ಅನುಗ್ರಹ ಮಾಡಿ ಒಳ್ಳೆ ವಿದ್ಯಾಬುದ್ಧಿ ಆಯುರಾರೋಗ್ಯ ಸುಖ ಶಾಂತಿ ಅನುಗ್ರಹ ಮಾಡಿ ಸರ್ವ ಮನದಾಭಿಷ್ಟ ಸಿದ್ಧಿ ಮಾಡಿ ಹೌದಾ
ನಿರಂತರ ಸೇವೆ ಮಾಡಿದ್ದಲ್ಲಿ ಆ ವಿಗ್ರಹ ಯಾವ ಸೇವೆ ಉಂಟು ಅದು ಅವರ ನಿರಂತರವಾಗಿ ತಂದೆಗಳಾಗಿ ಕೊಟ್ಟಿದ್ದಾರೆ. ಅವರ ಮುಂದಿನ ಪೀಳಿಗೆಗೂ ಸಹ ಆ ನಿರಂತರ ಸೇವೆ ಮಾಡುವಂತಹ ಭಾಗ್ಯವನ್ನು ಆ ಶಾರದಾ ಮಾತೆ ಅನುಗ್ರಹ ಕೊಟ್ಟು ಅವರ ಸಾಂಸಾರಿಕ ಜೀವನದಲ್ಲಿ ಸುಖ ಸಮೃದ್ಧಿ ಶಾರದಾ ಮಾತೆಯ ಸನ್ನಿಧಿಯಲ್ಲಿ